ಒಂದು ತಿಂಗಳ ಹಿಂದೆ ಅಗೆದು ಹಾಕಲಾದ ರಸ್ತೆಯಂಚು ರಸ್ತೆಯಲ್ಲೇ ಜಲ್ಲೆ ಕಲ್ಲುಗಳ ರಾಶಿ, ನಿತ್ಯ ಧೂಳಿನ ಅಭಿಷೇಕ. ಈ ಕಾಮಗಾರಿಯಲ್ಲಿ ಆರಂಭಿಸಿದ ಗುತ್ತಿಗೆದಾರ ನಾಪತ್ತೆ. ಅಧಿಕಾರಿಗಳ ಗಮನಕ್ಕೆ ತಂದರೂ ಗಾಢ ಮೌನ. ಇದೆಲ್ಲ ನಡೆಯುತ್ತಿರುವುದು ಪಡುಬಿದ್ರಿಯ ದೇವಳದ ಮುಖ್ಯ ರಸ್ತೆಯಲ್ಲೇ. ಪಡುಬಿದ್ರಿ ಗ್ರಾಮ ದೇಗುಲದ ವಾರ್ಷಿಕ ಜಾತ್ರೆಗೆ ಇನ್ನೇನು ಕೆಲವೇ ದಿನಗಳು ಇದೆ ಎನ್ನುವಾಗ ಕಾಮಗಾರಿ ಆರಂಭಿಸಲಾಯಿತು. ಕೆಲ ದಿನಗಳ ಕಾಲ ಕಾಮಗಾರಿ ನಡೆಯುತ್ತಿದ್ದಂತೆ ಗುತ್ತಿಗೆದಾರ ಕಿಶೋರ್ ಗುರ್ಮೆ ಎಂಬುವರು ಕಾರ್ಮಿಕರೊಂದಿಗೆ ನಾಪತ್ತೆಯಾಗಿದ್ದಾರೆ. ಅಗೆದು ಹಾಕಲಾದ ರಸ್ತೆಯ ಅಂಚಿನ ಹೊಂಡಕ್ಕೆ ಬಿದ್ದು ಅದೆಷ್ಟೋ ಮಂದಿ ಗಾಯಗೊಂಡಿದ್ದಾರೆ. ಜಾತ್ರೆಯ ಸಂದರ್ಭದಲ್ಲಂತೂ ಭಕ್ತಾದಿಗಳು ಪಟ್ಟ ಭವಣೆ ದೇವರಿಗೆ ಪ್ರೀತಿ ಎಂಬಂತಿತ್ತು. ರಸ್ತೆಯ ಮಧ್ಯಭಾಗದಲ್ಲಿ ಜಲ್ಲಿಕಲ್ಲು ರಾಶಿ. ವಾಹನಗಳು ರಸ್ತೆ ಬಿಟ್ಟು ಮಣ್ಣ ರಸ್ತೆಯಲ್ಲಿ ಅನಿವಾರ್ಯವಾಗಿ ಸಂಚರಿಸುತ್ತಿರುವುದರಿಂದ ಆ ಭಾಗದ ನಿವಾಸಿಗಳಿಗೆ ಸಹಿತ ಸಾರ್ವಜನಿಕರಿಗೆ ಧೂಳಿನ ಅಭಿಷೇಕವಾಗ್ತಾ ಇದೆ. ಗುತ್ತಿಗೆದಾರನೋರ್ವ ಈ ರೀತಿ ಸಾರ್ವಜನಿಕರಿಗೆ ಸಮಸ್ಯೆಯಾಗುವ ರೀತಿಯಲ್ಲಿ ಕಾಮಗಾರಿ ನಡೆಸಿದ್ದೇ ಆದಲ್ಲಿ ಆತನ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕಾದ ಅಧಿಕಾರಿಗಳು ಮೌನವಾಗಿದ್ದು, ಆತನ ದುರ್ನಡತೆಗೆ ಸಹಕರಿಸಿದ್ದೇ ಅಧಿಕಾರಿಗಳು ಮಾಡಿದ ತಪ್ಪು. ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಪರಿಶೀಲಿಸಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ.